ಮಂಗಳೂರು ನಗರದ ನೂತನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಇತ್ತೀಚೆಗಷ್ಟೇ ಅಧಿಕಾರವನ್ನು ಸ್ವೀಕರಿಸಿದ್ರು. ಆದರೆ ಇದೀಗ ಇವರು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಸುದ್ದಿ ಆಗ್ತಾನೆ ಇದ್ದಾರೆ. ಈಗಾಗಲೇ ಖಡಕ್ ಪೊಲೀಸ್ ಕಮಿಷನರ್ ಅಂತ ಹೆಸರು ಪಡ್ಕೊಂಡ ಇವರು ಈಗ ಸೂಪರ್ ಸಿಂಗರ್ ಅಂತ ಕರೆಸಿಕೊಳ್ತಾ ಇದ್ದಾರೆ. ಪಾಂಡೇಶ್ವರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಸುಶ್ರಾವ್ಯವಾಗಿ ಭಕ್ತಿಗೀತೆ ಹಾಡಿ ಕಲಾಭಿಮಾನಿಗಳ ಭಕ್ತಾದಿಗಳ ಮನಸ್ಸು ಗೆದ್ದಿದ್ದಾರೆ. ಪೊಲೀಸ್ ಕಮಿಷನರ್ ಧ್ವನಿಗೆ ಎಲ್ಲರೂ ಫಿದಾ ಆಗಿದ್ದಾರೆ. ಇದಿಷ್ಟೇ ಅಲ್ಲದೆ ಅಧಿಕಾರ ಸ್ವೀಕರಿಸಿದ ಮರುದಿನವೇ ರಾತ್ರಿ ಕಾರ್ಯನಿಮಿತ್ತ ಮೂಡಬಿದ್ರೆಗೆ ಹೋಗಿದ್ದ ಕಮಿಷನರ್ ತಡರಾತ್ರಿ ಮರಳಿ ಬರುವಾಗ ಕುಲಶೇಖರ ಬಳಿ 10 ಸಮಸ್ತರ ಪರವಾಗಿ ನಡೆಯುತ್ತಿದ್ದ ದೇವಿ ಮಹಾತ್ಮೆ ಯಕ್ಷಗಾನಕ್ಕೆ ತೆರಳಿ ಸಾರ್ವಜನಿಕರ ಮಧ್ಯೆ ಕುಳಿತು 2 ಗಂಟೆಗಳ ಕಾಲ ಯಕ್ಷಗಾನ ಕೂಡ ವೀಕ್ಷಿಸಿದ್ದಾರೆ. ಕಲೆಯನ್ನ ತುಂಬಾನೇ ಗೌರವಿಸೋ ಕಮಿಷನರ್ ನಗರದ ಕಾನೂನು ಸುವ್ಯವಸ್ಥಾ ಸುಧಾರಣಾ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ.